ಪ್ರಾರ್ಥನೆಯೊಂದಿಗೆ ನಾವು ಶುರು ಮಾಡ್ತಾ ಇದ್ದೀವಿ. ಪ್ರಾರ್ಥನೆ ಶ್ರೀಮತಿ ಚಿತ್ರಲೇಖಾ ಶೆಟ್ಟಿ ಇವರಿಂದ. ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ, ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ, ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ, ಗಜಾನನ ಶುಭಾನನ, ಪಾಹಿ ಪ್ರಭೋ ಮಾ ಪಾಹಿ ಪ್ರಸನ್ನ, ಪಾಹಿ ಪ್ರಭೋ ಮಾ ಪಾಹಿ ಪ್ರಸನ್ನ, ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ. ಈ ವರ್ಷನೂ ಯೋಗ ಪ್ರತಿಭೆ ಕುಮಾರಿ ತನುಶ್ರೀ ಪಿತ್ರೋಡಿ ಅವರಿಂದ 10 ನಿಮಿಷಗಳ ಕಾಲ ವಿವಿಧ ಯೋಗದ ಭಂಗಿಗಳೊಡನೆ ಅವರು ಭರತನಾಟ್ಯವನ್ನು ಮಾಡಲಿದ್ದಾರೆ. ನಾಟ್ಯಶಾಸ್ತ್ರದ ಮೂಲಕ 8ನೇ ವಿಶ್ವ ದಾಖಲೆ ನಿರ್ಮಿಸಿದ ಯೋಗ ಸಾಧಕಿ ತನುಶ್ರೀ ಪಿತ್ರೋಡಿ ಇವರಿಂದ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ. 7 ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತಮ್ಮ ಸಾಧನೆಯನ್ನು ದಾಖಲಿಸಿದ್ದಾರೆ. ದಯವಿಟ್ಟು ತನುಶ್ರೀ ಪಿತ್ರೋಡಿ ಅವರು ವೇದಿಕೆಗೆ ಬಂದು ತಮ್ಮ ಪ್ರದರ್ಶನ ನೀಡಬೇಕು ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಬಡಕಾಯಿ ಪಾರ್ಕೂರು ತೆಂಕಾಯಿ ಚಂದ್ರಗಿರಿ, ಮೂಡಾಯಿ ಗಟ್ಟೊಡ್ದು ಪಡ್ಡಾಯಿ ಕಡಲಬಾರಿ, ಬಡಕಾಯಿ ಪಾರ್ಕೂರು ತೆಂಕಾಯಿ ಚಂದ್ರಗಿರಿ, ಇಂಚಿಪ್ಪಿ ನಮ್ಮ ತುಳುನಾಡು ಪಂಚವರ್ಣದ ಪುಂಜನ ಮಣ್ಣಿಗೆ ಅಡ್ಡಗೂರುದು ಸುಮ್ಮಿರು, ಪಂಚವರ್ಣದ ಪುಂಜನ ಮಣ್ಣಿಗೆ ಅಡ್ಡಗೂರುದು ಸುಮ್ಮಿರು, ಅಡ್ಡಗೂರುದು ಸುಮ್ಮಿರು, ಅಡ್ಡಗೂರುದು ಸುಮ್ಮಿರು.
ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಬ್ಯಾಂಕಿನ ಮೇಲೆ ಅಭಿಮಾನದಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮುಂದಿನ ಸ್ವಾಗತ ಭಾಷಣ ಪ್ರಸ್ತಾವನೆಯನ್ನು ನಮ್ಮ ಗೌರವಾನ್ವಿತ ನಿರ್ದೇಶಕರಾದ ಶ್ರೀ ದೇವಿಪ್ರಸಾದ್ ಶೆಟ್ಟರು ಮಾಡಬೇಕಂತ ನನ್ನ ವಿನಂತಿ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ದಿವಂಗತ ಮೊಳಹಳ್ಳಿ ಶಿವರಾವ್ ಸ್ಮರಣಾರ್ಥ ನಮ್ಮ ಉಭಯ ಜಿಲ್ಲೆಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ SLC ಮತ್ತು PUCಯಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ನಮ್ಮ ನವೋದಯ ಸ್ವಸಹಾಯ ಸಂಘಗಳ ಸದಸ್ಯರ ಮಕ್ಕಳು ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅಂಥವರಿಗೂ ಕೂಡ ಪ್ರತಿಭಾ ಪುರಸ್ಕಾರವನ್ನು ನೀಡುವಂಥ ಒಂದು ಅರ್ಥಪೂರ್ಣವಾದಂಥ ವಿದ್ಯಾರ್ಥಿಗಳ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣಾ ಶಕ್ತಿಯಾಗಿ
ಕಾರ್ಯನಿರ್ವಹಿಸುತ್ತಿರುವ ಇಂಥ ಒಂದು ಪ್ರತಿಭಾ ಪುರಸ್ಕಾರ ನಿಮ್ಮ ಪ್ರತಿಭೆಗೆ ನಮ್ಮ ಬ್ಯಾಂಕ್ ನಿಮ್ಮನ್ನು ಗುರುತಿಸಿ ಇನ್ನಷ್ಟು ಎತ್ತರಕ್ಕೆ ತಾವು ಬೆಳೆಯಬೇಕು. ಈ ನಿಮ್ಮ ಏನು ಒಂದು ಗುರಿ ಇದೆ ಅದನ್ನು ಮುಟ್ಟಬೇಕು. ಅದಕ್ಕೆ ನಿಮಗೆ ಎಲ್ಲ ಸಮಾಜ ನಿಮ್ಮ ಹಿಂದೆ ಇದೆ ಎಂಬ ಒಂದು ವಿಚಾರವನ್ನು ತಿಳಿಸುವುದಕ್ಕೋಸ್ಕರ ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಎಮ್.ಎನ್. ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದಂಥ ಶಕ್ತಿಯಾಗಿ ಕಾರ್ಯನಿರ್ವಹಿಸಿದವರು. ಈಗಳಿಗೆ ತಮಗೆಲ್ಲ ಒಂದು ಗುರಿ ಇದ್ದರೆ ಏನು ಸಾಧನೆ ಮಾಡ್ಬೋದು ಅಂತ ಹೇಳುವುದಕ್ಕೆ ನಮ್ಮ ಎದುರಿರುವಂಥ ನಮ್ಮ ಸಹಕಾರಿ ರತ್ನ, ಈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಈ ಬ್ಯಾಂಕನ್ನು ದೇಶದಲ್ಲಿ ರಾಜ್ಯದಲ್ಲಿ ಅದ್ಭುತವಾಗಿ ಒಂದು ಮಾದರಿಯಾಗಿ ಎಲ್ಲರಿಗೂ ಎಲ್ಲರ ಕಣ್ಣು ಸಹಕಾರಿಯತ್ತ ಹರಿಸುವ ರೀತಿ ಬೆಳೆಸಿದಂಥ ನಾಯಕ ನಮ್ಮ ರಾಜೇಂದ್ರ ಕುಮಾರ್ ಅವರು ನಿಮಗೆಲ್ಲ ಆದರ್ಶರಾಗಬೇಕು. ನಾವು ಯಾವ ರೀತಿ ಸಾಧನೆಯನ್ನು ಮಾಡಿದರೆ ನಮ್ಮ ಜೀವನದಲ್ಲಿ ಗುರಿಯನ್ನು ತಲುಪಬಹುದು ಎಂಬುದಕ್ಕೆ ಅವರು ನಮಗೊಂದು ಒಳ್ಳೆಯ ಮಾರ್ಗದರ್ಶನ. ಅವರು ನಮ್ಮ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ನಿರಂತರವಾಗಿ ನಮ್ಮ ಉಭಯ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಬೇಕು ಎಂಬ ಉದ್ದೇಶದಿಂದ ಅವರು ಅಧ್ಯಕ್ಷರಾದ ನಂತರ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಅಧ್ಯಕ್ಷರಾಗಿ, ಅಪೆಕ್ಸ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿ, ಹಾಲಿ ನಿರ್ದೇಶಕರಾಗಿ, ಭಾರತ ಸರ್ಕಾರದ ಇಫ್ಕೋ ಸಂಸ್ಥೆಯ ನಿರ್ದೇಶಕರಾಗಿ ಹಲವಾರು ಸಹಕಾರ ಸಂಸ್ಥೆಗಳೊಂದಿಗೆ ಬೆಳವಣಿಗೆಗೆ ದೊಡ್ಡ ಶಕ್ತಿ ನಮಗೆಲ್ಲ ಮಾರ್ಗದರ್ಶಕರಾಗಿರುವಂಥ ಇಂದಿನ ಸಮಾರಂಭದ ಅಧ್ಯಕ್ಷರು, ಈ ಒಂದು ಕಾರ್ಯಕ್ರಮದ ರೂವಾರಿ, ನಮ್ಮೆಲ್ಲರಿಗೂ ಆತ್ಮೀಯರಾದಂಥ ಸನ್ಮಾನ್ಯ ಡಾಕ್ಟರ್ ಎಮ್.ಎನ್. ರಾಜೇಂದ್ರ ಕುಮಾರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿನ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪುರಸ್ಕಾರ ಮಾಡಬೇಕಾದ್ರೆ ಅದಕ್ಕೊಂದು ಅರ್ಹ ವ್ಯಕ್ತಿ ಯಾರು ಅಂತ ನಾವು ಅಧ್ಯಕ್ಷರು ಅವರ ಮನಸ್ಸಲ್ಲಿ ಬಂದಿರುವಂಥದ್ದು ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರು. ಇವರು ಒಬ್ಬ ರಾಜಕಾರಣಿ ಅಂತ ಹೇಳೋದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಶಿಕ್ಷಣ ಪ್ರೇಮಿ. ಒಂದು ಭವ್ಯವಾದ ನಮ್ಮ ಈ ಜಿಲ್ಲೆಗೆ ಒಂದು ಮೆರುಗು ತರುವ ರೀತಿಯಲ್ಲಿ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಸಂಸ್ಥೆ ರಾಜ್ಯ ದೇಶಕ್ಕೆ ಮಾದರಿಯಾಗಿ ಆ ಸಂಸ್ಥೆಯನ್ನು ಬೆಳೆಸಿದಂಥ ಕೀರ್ತಿ ಯಾರಿಗಾದರೂ ಇದ್ದರೆ ಆ ಸಹ್ಯಾದ್ರಿ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರಿಗೆ. ಅವರು ಕೇವಲ ಶಿಕ್ಷಣ ಸಂಸ್ಥೆಯನ್ನು ಮಾತ್ರ ಮಾಡಿದ್ದಲ್ಲ, ಸಾಮಾಜಿಕ ರಾಜಕೀಯ ಕ್ಷೇತ್ರಗಳಲ್ಲೂ ಅದ್ಭುತವಾದಂಥ ಕಾರ್ಯಗಳನ್ನು ನಡೆಸಿ ನಮ್ಮ ಉಭಯ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳ ಅವರು ಪರವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ವಿಧಾನ ಪರಿಷತ್ನಲ್ಲೂ ಕೂಡ ಶಿಕ್ಷಣಕ್ಕೆ ಒತ್ತು ನೀಡುವ ಬಗ್ಗೆ ಹಾಗೂ ನಮ್ಮ ಜಿಲ್ಲೆಯ ಸಮಸ್ಯೆಯ ಬಗ್ಗೆ ನಿರಂತರವಾಗಿ ಧ್ವನಿ ಎತ್ತುವಂಥ ಒಬ್ಬ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕರಾದಂಥ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರು ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ನಮ್ಮ ವಿದ್ಯಾರ್ಥಿಗಳನ್ನು ಪ್ರತಿಭೆಗಳನ್ನು ಪುರಸ್ಕರಿಸಲಿಕ್ಕಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗ ನಾವು ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು ವಿನಯ್ ಕುಮಾರ್ ಸೂರಿಂಜೆ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ, ವೇದಿಕೆಯಲ್ಲಿರುವ ನಮ್ಮ ಬ್ಯಾಂಕಿನ ಎಲ್ಲ ಹಿರಿಯ ನಿರ್ದೇಶಕರುಗಳು ಹಾಗೂ ನಮ್ಮ ಬ್ಯಾಂಕಿನ MD ಆದಂಥ ಗೋಪಾಲಕೃಷ್ಣ ಭಟ್ರವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ, ಒಂದು ನಮ್ಮ ಯೋಗ ಪ್ರದರ್ಶನವನ್ನು 8 ವರ್ಷಗಳಿಂದ ಆ ಮಗು ಸಣ್ಣ ಮಗುವಾದಾಗ ಅಧ್ಯಕ್ಷರು ಆ ಮಗುವಿನ ಪ್ರತಿಭೆಯನ್ನು ನೋಡಿ ನಾವು ಎಲ್ಲ ವಿದ್ಯಾರ್ಥಿಗಳು
ಆ ಮಗುವನ್ನು ನೋಡಿ ಯಾವ ರೀತಿ ಆ ಮಗು ಯೋಗವನ್ನು ಮಾಡ್ತದೆ. ಈಗ ಅವರು ನಮ್ಮ ತನುಶ್ರೀ ಪಿತ್ರೋಡಿಯವರು ನಮ್ಮ ಮನುಷ್ಯನಿಗೆ ಒಂದು ಯಾವ ರೀತಿ ಮಾಡಲಿಕ್ಕೆ ಯೋಗವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಎಂಬುದನ್ನು ನಮಗೆ ವಿದ್ಯಾರ್ಥಿಗಳಿಗೆ ತೋರಿಸಿಕೊಟ್ಟವಳು ತನುಶ್ರೀ ಪಿತ್ರೋಡಿಯವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ವಿಶೇಷವಾಗಿ ನಮ್ಮ ಭರತನಾಟ್ಯದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡನ್ನು ಗೈದಂಥ ಮೊನ್ನೆ ಉಡುಪಿಯಲ್ಲಿ ಈ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ನಮ್ಮ ಉಭಯ ಜಿಲ್ಲೆಗೆ ಗೌರವವನ್ನು ತಂದುಕೊಟ್ಟಂಥ ನೃತ್ಯ ವಿದೂಷಿ ದೀಕ್ಷಾ ವಿ ಅವರು ನಮ್ಮ ಎದುರುಗಡೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಿರಂತರವಾಗಿ ನಮಗೆ ಸಹಕಾರ ನೀಡಿ ಈ ಕಾರ್ಯಕ್ರಮ ಇನ್ನೊಬ್ಬರಿಗೆ ಮಾದರಿಯಾಗುವ ರೀತಿಯಲ್ಲಿ ಪಸರಿಸುತ್ತಿರುವಂಥ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು, ದೃಶ್ಯ ಮಾಧ್ಯಮದ ಮಿತ್ರರನ್ನು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ವಿದ್ಯಾರ್ಥಿಗಳನ್ನು, ವಿದ್ಯಾರ್ಥಿಗಳ ಪೋಷಕರನ್ನು, ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳನ್ನು ಎಲ್ಲರನ್ನು ಒಂದೇ ಮಾತಲ್ಲಿ ಸ್ವಾಗತಿಸ್ತಾ, ನಮ್ಮ ಈ ಕಾರ್ಯಕ್ರಮ ನಿಮಗೂ ಒಂದು ಮಾದರಿಯಾಗಲಿ ಮಾಡುವಂಥ ಶಕ್ತಿ ಭಗವಂತ ನಿಮಗೆ ಕರುಣಿಸಲಿ ಅಂತ ಹೇಳ್ತಾ, ನಮ್ಮ ಇನ್ನೊಬ್ಬರು ಭರತನಾಟ್ಯದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಗೈದಂಥ ವಿದ್ಯಾರ್ಥಿನಿ ರೆಮೋನೋ ಇವಲ್ ಪಿರೇರಾ ಅವರು ಕೂಡ ಬಹಳ ದೊಡ್ಡ ಸಾಧನೆಯನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ವಿನಯ್ ಕುಮಾರ್ ಸೂರಿಂಜೆ ಅವರು ಹಾರಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಗೌರವ ಪುರಸ್ಕಾರ ಭರತನಾಟ್ಯದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಗೈದ ನೃತ್ಯ ವಿದೂಷಿ ದೀಕ್ಷಾ ವಿ ಉಡುಪಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಿಠಲ್ ಅವ್ರ ತಂದೆ ತಾಯಿ ಶುಭಾ, ಪತಿ ರಾಹುಲ್ ಅವರು ಸಾಧನೆ 216 ಗಂಟೆಗಳು ಅಂದರೆ 9 ದಿನಗಳು ನಿರಂತರವಾಗಿ ಭರತನಾಟ್ಯ ಪ್ರದರ್ಶನ ನೀಡಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ ವಿದೂಷಿ ದೀಕ್ಷಾ ವಿ ಅವರಿಗೆ ಸನ್ಮಾನ. ಇವರ ಇತರ ಪ್ರತಿಭೆಗಳು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ, ವೀಣಾವಾದನ, ಚಿತ್ರಕಲೆ, ಯಕ್ಷಗಾನ, ಚೆಂಡೆ ಮತ್ತು ಮದ್ದಲೆ ವಾದನ. ವಿದೂಷಿ ಶ್ರೀಮತಿ ಶ್ರುತಿ ರಾಘವೇಂದ್ರ ಭಟ್ ಅವರ ಮಾರ್ಗದರ್ಶನದಲ್ಲಿ ಜೂನಿಯರ್ ಹಾಗೂ ಸೀನಿಯರ್ ಮಟ್ಟ ಪೂರ್ಣಗೊಳಿಸಿರುವ ಇವರು ವಿದ್ವಾನ್ ಶ್ರೀಧರ್ ರಾವ್ ಬಣ್ಣಂಜೆ ಅವರಲ್ಲಿ ವಿದ್ವತ್ ಪೂರ್ಣಗೊಳಿಸಿದವರು. ಮುಂದೆ ಭರತನಾಟ್ಯದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಗೈದ ರೆಮೋನಾ ಇವೆಟ್ ಪಿರೇರಾ, ವಿದ್ಯಾರ್ಥಿನಿ ಸೇಂಟ್ ಅಲೋಷಿಯಸ್ ಕಾಲೇಜ್ ಮಂಗಳೂರು. ಇವರು ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ. 1000ಗಳ ಗೌರವಧನ ನೀಡಿ ಸನ್ಮಾನಿಸಿದ್ದಾರೆ. ವಿಷಯಗಳಲ್ಲಿ ಅತ್ಯಧಿಕ ಅಂಕ ಗಳಿಸಿ ವಿಶಿಷ್ಟ ಸಾಧನೆಗೈದ ವಿದ್ಯಾ ಅತಿಥಿಗಳಾದ ಶ್ರೀ ಮಂಜುನಾಥ್ ಭಂಡಾರಿಯವರು ಇದನ್ನು ನೆರವೇರಿಸಿಕೊಡಬೇಕು. ಫಲಿತಾಂಶದ ಪುರಸ್ಕೃತರು ಸಾನ್ನಿಧ್ಯರಾವ್ ದಯವಿಟ್ಟು ವೇದಿಕೆಗೆ ಬರಬೇಕು. ನೃತ್ಯ ಶೀಲಾ ಕೆ ಸರ್ಕಾರಿ ಜೂನಿಯರ್ ಕಾಲೇಜ್ ಸುಳ್ಯ ತಾಲೂಕು ದಯವಿಟ್ಟು ಬೇಗ ಬಂದು ತಮ್ಮ ಪ್ರಶಸ್ತಿಗಳನ್ನು ಪಡ್ಕೊಳ್ಬೇಕು. ಸೃಜನಾದಿತ್ಯ ಶೀಲಾ ಕೆ ಸರ್ಕಾರಿ ಜೂನಿಯರ್ ಕಾಲೇಜ್ ಸುಳ್ಯ ತಾಲೂಕು ಇವರು 625ರಲ್ಲಿ 624 ಅಂಕಗಳನ್ನು ಗಳಿಸಿದ್ದಾರೆ. ಮುಂದಕ್ಕೆ ಲಕ್ಷ್ಮೀ ಬಿ ಪೈ ಶ್ರೀ ಲಕ್ಷ್ಮೀ ಬಿ ಪೈ ಪುರಸ್ಕೃತರು ದಯವಿಟ್ಟು ಇಲ್ಲೇ ಇರಬೇಕು. ಕೊನೆಗೆ ಒಂದು ಲಕ್ಷ್ಮೀ ಬಿ ಪೈ ಇವರ ತಾಯಿ ಬಂದಿದ್ದಾರೆ. ಮಾರ್ಕ್ 625ರಲ್ಲಿ 624 ಅಂಕಗಳನ್ನು ಗಳಿಸಿದ್ದಾರೆ.
ಇವರು ಈಗ ಫಸ್ಟ್ ಪಿ ಯು ಸಿ ಎಕ್ಸ್ಪರ್ಟ್ ಕಾಲೇಜಲ್ಲಿ ಫಸ್ಟ್ ಪಿ ಯು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಚಿನ್ಮಯಿ ಎಲ್, ವಿವೇಕಾನಂದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಚಿನ್ಮಯಿ. ಇವರು ಕೂಡ 625ರಲ್ಲಿ 624 ಅಂಕಗಳನ್ನು ಗಳಿಸಿದ್ದಾರೆ. ಚಿನ್ಮಯಿ ಎಲ್, ವಿವೇಕಾನಂದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಈಗ ಫಸ್ಟ್ ಪಿ ಯು ಅಲ್ಲಿ ಎಕ್ಸ್ಪರ್ಟ್ ಕಾಲೇಜಲ್ಲಿ ಫಸ್ಟ್ ಪಿ ಯು ಮಾಡ್ತಾ ಇದ್ದಾರೆ. ಅಣ್ಣ ಬಂದಿದ್ದಾರೆ. ಮುಂದಿನ ಪ್ರಶಸ್ತಿ ಕುನಾಲ್ ರವಿತೇಜ, ಭಗವಾನ್ ಶ್ರೀ ಸತ್ಯಸಾಯಿ ಹೈಸ್ಕೂಲ್ ಚೊಕ್ಕಾಡಿ. ಕುನಾಲ್ ರವಿತೇಜ ಅವರು 625ರಲ್ಲಿ 624 ಅಂಕಗಳನ್ನು ಗಳಿಸಿದ್ದಾರೆ. ಈಗ ಎಕ್ಸ್ಪರ್ಟ್ ಕಾಲೇಜಲ್ಲಿ ಪಿ ಯು ಮಾಡ್ತಾ ಇದ್ದಾರೆ. ಮುಂದೆ ಹನ್ಸಿಕಾ, ಪ್ರಗತಿ ಹೈಸ್ಕೂಲ್ ಕಣಿಯೂರು ಪೋಸ್ಟ್, ಪುತ್ತೂರು ತಾಲೂಕು. ಹನ್ಸಿಕಾ ಅವರ ಹೆತ್ತವರು ಬಂದಿದ್ದಾರೆ. ಹನ್ಸಿಕಾ ಅವರ ಹೆತ್ತವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇವರು 625ರಲ್ಲಿ 624 ಅಂಕಗಳನ್ನು ಗಳಿಸಿದ್ದಾರೆ. ಈಗ ಬೆಳ್ತಂಗಡಿಯಲ್ಲಿ ಎಕ್ಸೆಲ್ ಪಿ ಯು ಕಾಲೇಜಲ್ಲಿ ಫಸ್ಟ್ ಪಿ ಯು ಮಾಡ್ತಾ ಇದ್ದಾರೆ. KG ಚಿರಸ್ವಿ, ಬ್ಲೆಸ್ಡ್ ಕುರಿಯನ್ ಕೋಸ್ ಹೈಸ್ಕೂಲ್, ಗುತ್ತಿಗಾರ್ ಸುಳ್ಯ. ತನ್ವಿ ಭಟ್ ಎಂ, ಸೇಂಟ್ ಮ್ಯಾರೀಸ್ ಆಂಗ್ಲ ಮಾಧ್ಯಮ ಶಾಲೆ, ತನ್ವಿ ಭಟ್. ಶರೋನ್ ಡಿಸೋಜಾ, ಅನುಗ್ರಹ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು, ಉಜಿರೆ, ಬೆಳ್ತಂಗಡಿ ತಾಲೂಕು. 124 ಅಂಕಗಳನ್ನು ಗಳಿಸಿದ್ದಾರೆ. ಈಗ ಸೇಂಟ್ ಅಲೋಸಿಯಸ್ ಕಾಲೇಜಲ್ಲಿ ಫಸ್ಟ್ ಪಿ ಯು ಮಾಡ್ತಾ ಇದ್ದಾರೆ. ನಂತರ ಮಹತಿ ಪಿ ರಾವ್, ಕೆನರಾ ಹೈಸ್ಕೂಲು. ಮಹತಿ ಪಿ ರಾವ್, ಕೆನರಾ ಹೈಸ್ಕೂಲ್. ಪ್ರಾರ್ಥನಾ HK, LCR ಇಂಡಿಯನ್ ಹೈಸ್ಕೂಲ್, ಕುಕ್ಕೆಪದವು. PCMB ಕಾರ್ಕಳ ಜ್ಞಾನಸುಧಾ ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ. ಈಗ ಸಾಯಿ ಸ್ಪರ್ಶಕ್ಕೆ, VKR ಆಚಾರ್ಯ ಮೆಮೋರಿಯಲ್ ಕಾಲೇಜ್, ಇವರ ಹೆತ್ತವರು ಬಂದಿದ್ದಾರೆ. ಇವರು 625ರಲ್ಲಿ 625 ಅಂಕ ಗಳಿಸಿದ್ದಾರೆ. ಈಗ PCMB ಮಾಡ್ತಾ ಇದ್ದಾರೆ ಜ್ಞಾನಸುಧಾ ಕಾಲೇಜ್ ಉಡುಪಿಯಲ್ಲಿ. ನಿಧಿ ಪೈ ಎಂ, ವಿವೇಕ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು, ಇದರಲ್ಲಿ 624 ಅಂಕಗಳನ್ನು ಗಳಿಸಿದ್ದಾರೆ. ಕ್ರೆಸ್ಟ್ ಕಿಂಗ್ ಇಂಗ್ಲಿಷ್ ಮೀಡಿಯಂ ಕಾಲೇಜಲ್ಲಿ ಕಲ್ತವರು. ಸುಷ್ಮಿತ್ ಎಸ್ ಗಾಣಿಗ, SVS ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು. ಇವರು 625ರಲ್ಲಿ 624 ಅಂಕಗಳನ್ನು ಗಳಿಸಿದ್ದಾರೆ. ಈಗ PCMSC ಜನತಾ ಪ್ರಿ ಯೂನಿವರ್ಸಿಟಿ ಹೆಮ್ಮಾಡಿಯಲ್ಲಿ ಮಾಡ್ತಾ ಇದ್ದಾರೆ. ಮುಂದೆ ದಕ್ಷಿಣ ಕನ್ನಡ PUC ಪುರಸ್ಕೃತರು ದೀಪಶ್ರೀ ಎಸ್, ಕೆನರಾ ಪದವಿ ಪೂರ್ವ ಕಾಲೇಜು. ಇವರು 600 ಅಂಕದಲ್ಲಿ 599 ಅಂಕಗಳನ್ನು ಗಳಿಸಿದ್ದಾರೆ. ಕಾಮರ್ಸ್ ಪದವೀಧರರು. BCom ಮತ್ತು ಈಗ ತ್ರಿಷಾ ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ, BCom ಮತ್ತು CA ಒಟ್ಟಿಗೆ. ಅಮೂಲ್ಯ ಕಾಮತ್, ಅಮೂಲ್ಯ ಅಂಕಗಳನ್ನು ಗಳಿಸಿದ್ದಾರೆ. ಈಗ NITKಯಲ್ಲಿ BTech ಮಾಡ್ತಾ ಇದ್ದಾರೆ. ಬಿಂದು ನಾವಲೆ, ಆಳ್ವಾಸ್ ಪದವಿ ಪೂರ್ವ ಕಾಲೇಜು. ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ರಾಜಾ ಯದುವಂಶಿ ಯಾದವ್, ಆಳ್ವಾಸ್ ಪದವಿ ಪೂರ್ವ ಕಾಲೇಜು. ವಿಜೇತ್ ಜಿ ಗೌಡ, ಆಳ್ವಾಸ್ ಪದವಿ ಪೂರ್ವ ಕಾಲೇಜು. ಆಳ್ವಾಸ್ ಪದವಿ ಪೂರ್ವ ಕಾಲೇಜ್. ಇವರು 600ರಲ್ಲಿ 598 ಅಂಕಗಳನ್ನು ಗಳಿಸಿದ್ದಾರೆ.
ಈಗ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಹುಬ್ಬಳ್ಳಿಯಲ್ಲಿ MBBS ಮಾಡ್ತಾ ಇದ್ದಾರೆ. ಮುಂದಕ್ಕೆ ಉಡುಪಿ PUC ಆಸ್ತಿ ಎಸ್ ಶೆಟ್ಟಿ. ಅಪೂರ್ವ ವಿ ಕುಮಾರ್, ಉಡುಪಿ ಜ್ಞಾನಸುಧಾ ಪದವಿ ಪೂರ್ವ ಕಾಲೇಜು. ಅಪೂರ್ವ ವಿ ಕುಮಾರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಲ್ಲಿ MBBS ಮಾಡ್ತಾ ಇದ್ದಾರೆ. ತ್ರಿಷಾ ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ. ಸುದೀಕ್ಷ್ ಎಸ್ ಶೆಟ್ಟಿ. ಪ್ರಶಸ್ತಿ ಪುರಸ್ಕೃತರು ದಯವಿಟ್ಟು ಇರಬೇಕು. ಲಾಸ್ಟ್ ಒಂದು ಗ್ರೂಪ್ ಫೋಟೋ ಇದೆ. ರೆಸ್ಟೋರೇಟರಿ ಥೆರಪಿ 2ನೇ ವರ್ಷ. ನಿತ್ಯಾನಂದ್ ದಯವಿಟ್ಟು ವೇದಿಕೆಗೆ ಬರಬೇಕು. ವಿಶ್ವನಾಥ್ ಶೆಟ್ಟಿ ಇವರ ಮಗಳು ಖುಷಿ ಶೆಟ್ಟಿ MBBS ಮಾಡ್ತಾ ಇದ್ದಾರೆ, ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಸುಜಾತಾ ಭಟ್ ಪಿ, ಇವರ ಮಗಳು ದೀಕ್ಷಾ ಕಾಮತ್ CA ಇಂಟರ್ನ್ಶಿಪ್ ಆಗಿದೆ. ಪದ್ಮನಾಭ್, ಇವರ ಮಗಳು ಧಾತ್ರಿ BE ಇಂಜಿನಿಯರಿಂಗ್ 2ನೇ ವರ್ಷ. ಪದ್ಮನಾಭ್ ಸಾನಿಧ್ಯ ಈಗ ಎಕ್ಸಲೆಂಟ್ PU ಕಾಲೇಜ್ ಮೂಡುಬಿದ್ರೆಯಲ್ಲಿ ಫಸ್ಟ್ PUC ಮಾಡ್ತಾ ಇದ್ದಾರೆ. ನವೋದಯ ಗುಂಪಿನ ಹೆಸರು ದೀಪಾಂಜಲಿ, ಸದಸ್ಯರ ಹೆಸರು ವನಿತಾ. ಪ್ರಥಮ್ ಡಿ ಆಚಾರ್ಯ. ಸಹಾಯ ಗುಂಪಿನ ಸದಸ್ಯರ ಹೆಸರು ಪ್ರೇಮ. ವಿದ್ಯಾರ್ಥಿ ಹೆಸರು ಸೌಮ್ಯಾ B, BCA. ವಿದ್ಯಾರ್ಥಿನಿ ಹೆಸರು ಶ್ರೀಷ್ಮಾ, ಇವರು BCA ಮಾಡ್ತಾ ಇದ್ದಾರೆ. ನವೋದಯ ಗುಂಪಿನ ಹೆಸರು ಸದಸ್ಯರ ಹೆಸರು ಶುಭಮಂಗಳ. ವಿದ್ಯಾರ್ಥಿನಿ ಹೆಸರು ನವಮಿ, 2nd PU. ಸ್ಥಾಪಕರು ಕೇಶವ್ ಕುಮಾರ್, ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಕೆನಡಾದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಆಸ್ಟ್ರೇಲಿಯಾದಲ್ಲಿ ನಡೆದ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾದ ಮಗ. ಪುತ್ರ ಧನ್ವಿತ್ ಬನ್ನಿ. ಸ್ವಿಮ್ಮಿಂಗ್. ನನ್ನ ಆತ್ಮೀಯರು, ಮಾರ್ಗದರ್ಶಕರು, ಅದಲ್ಲದೆ ಈ ಕರ್ನಾಟಕ ರಾಜ್ಯ ಕಂಡಂಥ ಅತ್ಯಂತ ಒಬ್ಬ ಪ್ರಭಾವಿ, ಇವತ್ತು ತನ್ನದೇ ಆದ ರಾಜ್ಯ ಸಹಕಾರ ಸಂಘದಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿದಂತಹ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಸಾಹೇಬ್ರೆ, ವೇದಿಕೆಯ ಮೇಲಿರುವಂಥ ಎಲ್ಲ ದಿಗ್ವಿಜಯರೇ, ಹಾಗೂ ನನ್ನ ಮುಂದಿರುವಂತಹ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳೇ, ಆ ಪ್ರತಿಭಾವಂತ ವಿದ್ಯಾರ್ಥಿಗಳ ಹೆತ್ತವರೇ, ಈ ಕ್ಷಣ ನನಗೂ ಒಂದು ಅವಿಸ್ಮರಕವಾದ ಒಂದು ಕ್ಷಣ ಅಂತ ಹೇಳಿದ್ರೂ ತಪ್ಪಾಗಲಾರ್ದು. ನಿಮ್ಮೆಲ್ಲರನ್ನು ಅತ್ಯಂತ ಭವ್ಯವಾಗಿ ಸ್ವಾಗತವನ್ನು ತನ್ನ ಯೋಗದ ಮೂಲಕ ಇಡೀ ನಮ್ಮ ತುಳುನಾಡಿನ ಒಂದು ಪರಿಚಯವನ್ನು ನಮಗೆ ಮಾಡಿಕೊಟ್ಟಂತಹ ಒಂದು ಸಣ್ಣ ಮಗು. ನಾನು ಸುಮಾರು 5-6 ವರ್ಷದ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಅತ್ಯಂತ ಚಿಕ್ಕ ಮಗು ಆಗಿದ್ಲು. ಇವತ್ತು ದೊಡ್ಡವಳಾಗಿದ್ದಾಳೆ, ಬೆಳೆದಿದ್ದಾಳೆ. ಆದರೆ ನಮಗೆಲ್ಲರಿಗೂ ಒಂದು ಸಂಪೂರ್ಣವಾದ, ಬಹುಶಃ ತಾವೆಲ್ಲರೂ ನಾನು ನೋಡ್ತಾ ಇದ್ದೆ, ಎಲ್ಲರ ಉಸಿರನ್ನು ನೀವು ಇಟ್ಕೊಂಡಿದ್ರಿ ಅವಳು ನೋಡ್ತಾ ಇರಬೇಕಾದ್ರೆ, ಅವಳು ಮಾಡ್ತಾ ಇರುವಂಥ ಒಂದೊಂದು ಯೋಗದ ಭಂಗಿಗಳನ್ನು ನೋಡಬೇಕಾದ ಅಂಥ ಮುದ್ದು ಮಗುವಾದಂಥ ತನುಶ್ರೀ ಅವಳೇ, ತಾವೆಲ್ಲರೂ ಭಾಳ ಸಂತೋಷದಿಂದ ಇಲ್ಲಿದ್ದೀರ.
ಒಂದು ಮಕ್ಕಳು ಒಂದು ಪ್ರತಿಭಾವಂತ ಮಕ್ಕಳು ಉತ್ತಮ ಅಂಕಗಳನ್ನು ಪಡೆದಿದ್ದಾರೆ. ಪಡೆದಂಥ ಮಕ್ಕಳುಗಳನ್ನು ಇವತ್ತು ಗುರುತಿಸಿ ಒಂದು ಪುರಸ್ಕಾರವನ್ನು ಇವತ್ತು ಮಾಡ್ತಾ ಇದ್ದಾರೆ. ರಾಜೇಂದ್ರ ಕುಮಾರ್ ಸರ್ ಅವರು ನನ್ನ ಹತ್ರ ಹಲವಾರು ಬಾರಿ ಹೇಳ್ತಾ ಇದ್ದರು, ನಾವು ವಿದ್ಯೆಗೆ ಪ್ರೋತ್ಸಾಹವನ್ನು ಕೊಡಬೇಕು, ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಅವ್ರದ್ದು ಇನ್ನೂ ಒಂದು ಮಾತನ್ನು ಅಂತ ಹೇಳಿದ್ರೆ, ಅತ್ಯಂತ ಆರ್ಥಿಕವಾಗಿ ಹಿಂದುಳಿದವರನ್ನು ಗುರುತಿಸಿ ಅವರ ಅಂಕಗಳನ್ನು ತೆಗೆದಿದ್ದಾರೋ ಬಿಟ್ಟಿದ್ದಾರೋ ಅದು ಎರಡನೇದಲ್ಲ, ತೆಗೆದಿದ್ರಲ್ಲಿ ಯಾರು ಪ್ರತಿಭಾವಂತರಿದ್ದಾರೆ ಅವರನ್ನು ನಾನು ಗುರುತಿಸಬೇಕು ಅಂತ ಹೇಳಿ ಇವತ್ತು ಅವ್ರನ್ನೆಲ್ಲರನ್ನ ಭಾಳ ಸ್ಪಷ್ಟವಾಗಿ ಗುರುತಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ. ನೆರೆದಿರುವಂತಹ ಎಲ್ಲ ಪ್ರತಿಭಾವಂತ ಮಕ್ಕಳೇ, ನಿಮಗೆ ಕೇವಲ 3 ವಿಚಾರಗಳನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ವಿದ್ಯಾರ್ಥಿ ಜೀವನಗಳಲ್ಲಿರಬೇಕಾದ್ರೆ ನಮ್ಮ ಮನುಷ್ಯನಿಗೆ 3 ಸ್ಕಿಲ್ಗಳಿರುತ್ತಂತೆ. ಒಂದು ಅಕಾಡೆಮಿಕ್ ಸ್ಕಿಲ್, ಓದುವಂತಹ ಒಂದು ಸ್ಕಿಲ್ ನಮಗೆ. ಅದು ಎಲ್ಲಿ ತನಕ ಅಂತೇಳಿದ್ರೆ SSLCಯಲ್ಲಿರುತ್ತದು. ಈಗ ಬಹಳಷ್ಟು ಮಂದಿ 625ಕ್ಕೆ 625 ಅಂಕಗಳನ್ನು ತೆಗೆದ್ರು, 624 ಅಂಕಗಳನ್ನು ತೆಗೆದ್ರು. ಇದೆಲ್ಲ ಏನಪ್ಪ ಅಂತೇಳಿದ್ರೆ ಇದೆಲ್ಲ ಅಕಾಡೆಮಿಕ್ ಸ್ಕಿಲ್ಲಲ್ಲಿ ಬರುವಂಥದ್ದು. ಇವತ್ತು ತಾವು ಅದನ್ನು ಸಾಧನೆಯನ್ನು ಮಾಡಿದ್ದೀರ. ಅದೇ PUCಗೆ ಬರಬೇಕಂತ ಹೇಳಿದಾಗ ತಮ್ಮಲ್ಲಿ ಅಕಾಡೆಮಿಕ್ ಸ್ಕಿಲ್ ಜೊತೆ ಇನ್ನೊಂದು ಅನಲಿಟಿಕಲ್ ಸ್ಕಿಲ್ ಅಂತ ಬರುತ್ತೆ. ಆ ಅನಲಿಟಿಕಲ್ ಸ್ಕಿಲ್ ಅಂತ ಹೇಳಿದ್ರೆ ನೀವು 600ಕ್ಕೆ 600 ತೆಗೆದಿರ್ತೀರ, ಅಥವಾ 599 ತೆಗೆದಿರ್ತೀರ, 598 ತೆಗೆದಿರ್ತೀರ. ಆದರೆ JEE ಅಥವಾ NEET ಅಥವಾ CET ರ್ಯಾಂಕ್ ನಿಮ್ಮದು ಎಲ್ಲೋ ಹೋಗಿರ್ತದೆ. ಇನ್ನೊಬ್ಬರು 575 ತೆಗೆದಿರ್ತಾರೆ, ಅವರಿಗೆ ನಿಮಗಿಂತ ಹೆಚ್ಚಿನ ರ್ಯಾಂಕು CETಲಿ ಬಂದಿರ್ತದೆ. ಇದು ಏನಪ್ಪ ಅಂತ ಹೇಳಿದ್ರೆ ಇದು ಅನಲಿಟಿಕಲ್ ಸ್ಕಿಲ್ಲನ್ನು ತೋರಿಸುತ್ತೆ. ಅನಲಿಟಿಕಲ್ ಸ್ಕಿಲ್ ಅಂತ ಹೇಳಿದಾಗ ಬರೀ ನಾವು ಓದೋದಲ್ಲ, ಬರೀ ನಾವು ಓದೋದ್ರ ಜೊತೆ ಅದನ್ನು ಯಾವ ರೀತಿ ಓದಬೇಕು ಮತ್ತು ಯಾವ ರೀತಿ ಅದಕ್ಕೆ ಉತ್ತರವನ್ನು ಕೊಡಬೇಕು ಅನ್ನೋದನ್ನು ಅನಲಿಟಿಕಲ್ ಸ್ಕಿಲ್ ತೋರಿಸುತ್ತೆ. ನಮ್ಮ ದೈನಂದಿನ ಪರೀಕ್ಷೆಗಳನ್ನು ಅಕಾಡೆಮಿಕ್ ಸ್ಕಿಲ್ಲಲ್ಲಾಗುತ್ತೆ. ಆದರೆ JEE, NEET ಮತ್ತು CET ಈ ಪರೀಕ್ಷೆಗಳು ತಮ್ಮ ಅನಲಿಟಿಕಲ್ ಸ್ಕಿಲ್ ಮುಖಾಂತರ ನಡೆಯುತ್ತೆ. ನಿಮಗೆ ಅಂಕ ಸಿಕ್ಕಿದ್ರೂ ಅನಲಿಟಿಕಲ್ ಸ್ಕಿಲ್ಲಲ್ಲಿ ನಿಮ್ಮಲ್ಲಿ ಇದ್ದಿದ್ದರೆ ನಿಮಗೆ ಬಹುಶಃ ನಾನು ನೋಡ್ತಾ ಇದ್ದೆ 600ಕ್ಕೆ 600 ಮಾರ್ಕ್ ಸಿಕ್ಕಿದೆ, ಅವರು ಯಾವುದೋ ಒಂದು ಕಾಲೇಜಿಗೆ ಸೇರಿರ್ತಾರೆ. ಇನ್ನೊಬ್ಬರು ಯಾರೋ ಅಖಿಲ ಭಾರತ ಮಟ್ಟದಂತಹ ಕಾಲೇಜುಗಳಲ್ಲಿ ಸೇರಿರ್ತಾರೆ, ಕೆಲವರು NITKಲ್ಲಿ ಸೇರಿರ್ತಾರೆ, ಕೆಲವರು ಬೇರೆ ಕಾಲೇಜಲ್ಲಿ ಸೇರಿರ್ತಾರೆ. ಅಂತ ಹೇಳಿದ್ರೆ ಅನಲಿಟಿಕಲ್ ಸ್ಕಿಲ್ ನಂತರ ಹೋಗುತ್ತೆ. ಅಕಾಡೆಮಿಕ್ ಸ್ಕಿಲ್ ಆಯಿತು, ಅನಲಿಟಿಕಲ್ ಸ್ಕಿಲ್ ಆಯಿತು. ಆದರೆ ನಿಮ್ಮ ಜೀವನವನ್ನು ಸಾಗಿಸಬೇಕು ಅಂತ ಹೇಳಬೇಕಾದ್ರೆ ನಿಮಗೆ ಟೆಕ್ನಿಕಲ್ ಸ್ಕಿಲ್ ಅಂತ ಒಂದಿರುತ್ತೆ. ಆ ಟೆಕ್ನಿಕಲ್ ಸ್ಕಿಲ್ ಏನಂತ ಹೇಳಿದ್ರೆ ಅದು ನಿಮಗೆ ಮುಂದಿನ ವೃತ್ತಿಪರ ಜೀವನಕ್ಕೆ ಅದು ಬಹಳ ಅತ್ಯವಶ್ಯಕ ಆಗಿರುತ್ತೆ. ನೀವು ಈಗ ರ್ಯಾಂಕ್ ಬಂದಿದ್ದೀರಾ SSLCಲಿ, PUCಲಿ ಒಳ್ಳೆ ಕಾಲೇಜಲ್ಲಿ ನೀವು ಅಂಕವನ್ನು ಪಡೆದು ಸೇರಿರ್ತೀರ. ಆದರೆ ನಿಮ್ಮ ಡಿಗ್ರಿ ಮುಗಿದಾಗ ನಿಮಗೆ ರ್ಯಾಂಕ್ ಬಂದರೂ ನಿಮಗೆ ಕೆಲಸ ಸಿಗದಂತಹ ಉದಾಹರಣೆಗಳನ್ನು ನಾವು ಇವತ್ತು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರ್ಬೋದು. ಕಾರಣ ಇಷ್ಟೇ, ಅವರಿಗೆ ಆ ಟೆಕ್ನಿಕಲ್ ಸ್ಕಿಲ್ ಅನ್ನೋದು ಗೊತ್ತಿರೋದಿಲ್ಲ. ಇದು ಹೇಗೆ ಅಂತ ಹೇಳಿದ್ರೆ, ನನ್ನ ಹತ್ರ ಕಾರ್ ಲೈಸೆನ್ಸ್ ಇದೆ ಡ್ರೈವಿಂಗ್ ಮಾಡಲಿಕ್ಕೆ, ಆದರೆ ನನಗೆ ಡ್ರೈವಿಂಗ್ ಬರಲ್ಲ ಅಂತೇಳಿದ್ರೆ ನೀವು ಯಾರಾದರೂ ಕೂತ್ಕೊಳ್ಳಿಕ್ಕೆ ತಯಾರಿದ್ದೀರಾ? ಇಲ್ಲಲ್ಲ, ಡ್ರೈವಿಂಗ್ ಬರಲೇಬೇಕಲ್ಲ. ಹಾಗಾಗಿ ಡ್ರೈವಿಂಗ್ ಅಂಥದ್ದಿದೆಯಲ್ಲ ಅದು ಟೆಕ್ನಿಕಲ್ ಸ್ಕಿಲ್. ಆ ಡ್ರೈವಿಂಗ್ ಸ್ಕಿಲ್ಲನ್ನು ನಾವು ಕಲಿಬೇಕು ಅಂತ ಹೇಳಿದ್ರೆ ಟೆಕ್ನಿಕಲ್ ಸ್ಕಿಲ್. ಇವತ್ತು ಇನ್ನೂ ಒಂದು ಮುಂಚೆ ನಾವೆಲ್ಲ ಹೇಳ್ತಾ ಇದ್ದೀವಿ ಒಂದು ಕೆಲಸ ಸಿಕ್ಕರೆ ಸಾಕಪ್ಪ ಅಂತ ಹೇಳಿಬಿಟ್ಟು. ನಂತರ ಏನಾಯಿತು ಅಂತ ಹೇಳಿದ್ರೆ ಅವರಿಗೆ ಸ್ಕಿಲ್ ಕೆಲಸ ಸಿಗಬೇಕು ಅಂತ ಹೇಳ್ತಾಯಿದ್ರು. ಅಂಥೇಳಿದ್ರೆ ಈ ಕಂಪ್ಯೂಟರಲ್ಲೋ ಅಥವಾ ಎಲೆಕ್ಟ್ರಾನಿಕ್ಸ್ಗಲ್ಲೋ ಅವರಿಗೆ ಸ್ಕಿಲ್ ಬೇಕು ಅಂತ ಹೇಳ್ತಾಯಿದ್ರು. ಆಗ ಈಗೇನಾಗಿದೆ ಅಂತ ಹೇಳಿದ್ರೆ ಈಗ ಸ್ಮಾರ್ಟ್ ಸ್ಕಿಲ್ ಅಂತ ಬಂದಿದೆ. ಈ ಸ್ಮಾರ್ಟ್ ಸ್ಕಿಲ್ ಇರೋರಿಗೆ ಯಾವ ಡಿಗ್ರಿ ಅವಶ್ಯಕತೆ ಇವತ್ತು ಇಲ್ಲದಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ದಿನದಿಂದ ದಿನಕ್ಕೆ ಯಾವ ರೀತಿ ಇದೆ ಅನ್ನೋದನ್ನು ತಾವುಗಳು ಅಳವಡಿಸ್ಕೊಳ್ಬೇಕು. ಹಾಗಾಗಿ ನಿಮ್ಮ ಜೀವನದಲ್ಲಿ ಅಕಾಡೆಮಿಕ್ ಸ್ಕಿಲ್, ಅನಾಲಿಟಿಕಲ್ ಸ್ಕಿಲ್, ಅದೇ ರೀತಿ ಟೆಕ್ನಿಕಲ್ ಸ್ಕಿಲ್ ಇದನ್ನು ನೀವು ಅಳವಡಿಸ್ಕೊಂಡು ಬಂದಿದ್ದೀರ. ಆದರೆ ಇವತ್ತು ತಮ್ಮ ಪ್ರತಿಭೆಗಳನ್ನು ಗುರುತಿಸಿ ಬ್ಯಾಂಕ್ನವರು
ಇವತ್ತು ಒಬ್ಬ ಅತ್ಯಂತ ಶ್ರೇಷ್ಠ ವ್ಯಕ್ತಿ ದಿವಂಗತ ಮಲಹಳ್ಳಿ ಶಿವರಾಯರ ಸ್ಮರಣಾರ್ಥಕವಾಗಿ ಇವತ್ತು ನಿಮ್ಮನ್ನು ಅವರು ಪರಿಚಯಿಸ್ತಾ ಇದ್ದಾರೆ. ತಮಗೆಲ್ಲರಿಗೂ ಗೊತ್ತಿರಬೇಕು, ಯಾರಪ್ಪ ಈ ಶಿವರಾಯರು? ನನಗೆ ಗೊತ್ತಿಲ್ಲ ಎಷ್ಟು ಜನ ಈ ಪ್ರತಿಭಾವಂತರು ನೀವು ಬಂದಿದ್ದೀರಾ, ಅವರ ಸ್ಮರಣಾರ್ಥಕವಾಗಿ ಬಂದು ಇವತ್ತು ಅವರ ಹೆಸರಲ್ಲಿ ತಮಗೆ ಇವತ್ತು ಏನು ಇವತ್ತು ಒಂದು ಅವರು ತಮ್ಮನ್ನೆಲ್ಲ ಪುರಸ್ಕಾರವನ್ನು ಮಾಡಿದ್ದಾರೆ. ಇದರ ಬಗ್ಗೆ ನೀವು ನೋಡಬೇಕು, ಯಾರಪ್ಪ ಈ ಶಿವರಾಯರು? ಸುಮಾರು 145 ವರ್ಷಗಳ ಹಿಂದೆ ಈ ಸಹಕಾರ ಬ್ಯಾಂಕಿಗೋಸ್ಕರ ಅವರು ಒಂದು ಜನ್ಮವನ್ನು ಎತ್ತಂಥವ್ರ ಹೆಸರನ್ನು ಇವತ್ತು ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಇದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಪ್ರಶ್ನೆಯನ್ನು ಕೇಳಿದ್ರೆ ನಿಮ್ಮ ರೋಲ್ ಮಾಡೆಲ್ ಯಾರಪ್ಪ ಅಂತ ಹೇಳಿದ್ರೆ ನೀವು ಯಾರ್ಯಾರ್ದೋ ಹೆಸರುಗಳನ್ನು ಹೇಳ್ತೀರಾ. ಆದರೆ ನಿಮ್ಮ ಜೀವನದಲ್ಲಿ 3 ಜನ ರೋಲ್ ಮಾಡೆಲ್ಗಳನ್ನು ನೀವು ನೆನಪಿಟ್ಕೊಳ್ಬೇಕು. ಒಂದು ಅಂತಾರಾಷ್ಟ್ರ ಮಟ್ಟದಲ್ಲಿ ಏನು ಸಾಧನೆಯನ್ನು ಮಾಡಿದಂಥ ಅಂತಾರಾಷ್ಟ್ರೀಯ ವ್ಯಕ್ತಿಗಳು, ಇನ್ನೊಂದು ರಾಷ್ಟ್ರ ಮಟ್ಟದಲ್ಲಿ ಯಾರೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ಅವರ ಹೆಸರುಗಳನ್ನು, ಇನ್ನೊಂದು ರಾಜ್ಯ ಮಟ್ಟದಲ್ಲಿ ಯಾರೆಲ್ಲ ಮಾಡಿದ್ದಾರೆ ಅವರುಗಳನ್ನು. ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದ ವ್ಯಕ್ತಿಗಳ ಪರಿಚಯ ಇರದೇ ಇರ್ಬೋದು, ಅಥವಾ ರಾಜ್ಯ ಮಟ್ಟದ ಪರಿಚಯ ಇರ್ಬೋದು, ಅಥವಾ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಯಾರೆಲ್ಲ ಪ್ರತಿಭೆಗಳನ್ನು ಇವತ್ತು ಯಾರೆಲ್ಲ ಒಂದು ನಾವು ರೋಲ್ ಮಾಡೆಲ್ ಆಗಿ ತಗೊಳ್ತಾ ಇದೆಯೋ ಅವರ ಪರಿಚಯ ನಿಮಗೆ ಇದ್ದೇ ಇರುತ್ತೆ. ಅವರು ಇವತ್ತು ಈ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ತನ್ನ ಕಷ್ಟವನ್ನು ಯಾವ ರೀತಿ ಬರ್ತಿದ್ದಾರೆ. ಇವತ್ತು ಉದಾಹರಣೆಯನ್ನು ನಾನೆಲ್ಲರಿಗೂ ಹೇಳ್ತಾ ಇರ್ತೀನಿ, ನಮ್ಮ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವ್ರ ಬಗ್ಗೆ. ಅವರು ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಅಸಾಧಾರಣವಾದಂಥ ಇವತ್ತು ಕೆಲಸವನ್ನು ಈ ರಾಜ್ಯದಲ್ಲಿ ಮಾಡಿದ್ದಾರೆ. ಅವರೊಬ್ಬರೇ ಸಾಧಿಸಿಲ್ಲ, ಇವತ್ತು 100 ಜನರ ಬಾಳಿನ ಒಂದು ಬೆಳಕಾಗಿದ್ದಾರೆ. ಅವರು ಬಹಳಷ್ಟು ಜನ ಬ್ಯಾಂಕಿಗೆ ಅಧ್ಯಕ್ಷರಾಗಿದ್ದರು, ಈಗ ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಅಧ್ಯಕ್ಷರಾದ ಮೇಲೆ ಎಷ್ಟು ಬದಲಾವಣೆಗಳನ್ನು ಈ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತಂದಿದ್ದಾರೆ ಅನ್ನೋದನ್ನು ತಾವುಗಳು ಅವ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಇವತ್ತು ರಾಜೇಂದ್ರ ಕುಮಾರ್ ಅವರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರುವಂಥ ಅವರನ್ನು ನೀವು ಒಂದು ರೋಲ್ ಮಾಡೆಲ್ ಆಗಿ ನೋಡಿದಾಗ ಬಹುಶಃ ನಮ್ಮ ಒಂದು ಪರಿಚಯವನ್ನು ಮಾಡ್ತಾ ಇರಬೇಕಾದ್ರೆ ನನ್ನ ಮಿತ್ರರಂಥ ದೇವಿಪ್ರಸಾದ್ ಅವರು ಹೇಳ್ತಾ ಇದ್ರು, ಅವರು ಏನೆಲ್ಲ ಸಾಧನೆಯನ್ನು ಮಾಡಿದ್ದಾರೆ, ಅವ್ರಿಗೆ ಯಾವೆಲ್ಲ ಪುರಸ್ಕಾರ ಸಿಕ್ಕಿದೆ ಅಂತ ಹೇಳಿ. ಅಂಥ ಪುರಸ್ಕಾರ ಸಿಗಬೇಕಾಗಿದೆ, ಅಂಥ ಸಾಧನೆಯನ್ನು ಸಿಗಬೇಕಾಗಿದ್ರೆ ಅವರು ಏನನ್ನು ಮಾಡಿದ್ದಾರೆ ಅನ್ನೋದನ್ನು ಅವ್ರನ್ನ ಹತ್ತಿರದಿಂದ ನೀವು ನೋಡಿ. ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇರ್ಬೋದು. ಬಹುಶಃ ತನುಶ್ರೀ ಒಂದು ಯೋಗವನ್ನು ಮಾಡ್ತಾಯಿದ್ರು ಅಲ್ವಾ, ಅಂಥ ಒಂದು ಭಂಗಿಯನ್ನು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಲ್ವಾ? ಅವಳು ಎಷ್ಟು ಕಷ್ಟಪಟ್ಟಿರ್ಬೋದು ಅವಳ ಜೀವನದಲ್ಲಿ. ಬಹುಶಃ ನನಗೆ ಅನಿಸುತ್ತೆ ಆ ಮಗು ಊಟ ಮಾಡಬೇಕಾದ್ರೆ 10 ಸಲ ಯೋಚನೆ ಮಾಡುತ್ತೆ, ಎಲ್ಲಿ ನಾನು 100 ಕ್ಯಾಲರಿ ಜಾಸ್ತಿ ಆದರೆ ಎಲ್ಲಿ ನನಗೆ ಫ್ಯಾಟ್ ಬರ್ತದೋ ಏನಾಗ್ತದೋ ಅಂತ ಹೇಳಿ. ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದಾಗ ಅವರು ಎಷ್ಟೋ ಸ್ಯಾಕ್ರಿಫೈಸ್ಗಳನ್ನು ಮಾಡಬೇಕಾಗತ್ತೆ. ಇವತ್ತು 600ಕ್ಕೆ 625 624 ಅಂಕಗಳನ್ನು ತೆಗೆದಿದ್ದಾರೆ ಅಂತ ನಾವು ಭಾಳ ಸ್ಪಷ್ಟವಾಗಿ ನಾವು ಹೇಳ್ಬೋದು. ಅವರಿಗೆ 1 ನಿಮಿಷದಲ್ಲೋ 1 ಗಂಟೆಯಲ್ಲಿ ಅವರಿಗೆ ಸನ್ಮಾನವನ್ನು ಮಾಡ್ಬೋದು. ಆದರೆ 1 ವರ್ಷಗಳ ಕಾಲ ಅವರು ಯಾವ ರೀತಿ ಓದಿದ್ದಾರೆ, ಅವರು ಎಷ್ಟು ನಿದ್ದೆಯನ್ನು ಬಿಟ್ಟಿರ್ಬೋದು, ಅವರು ಎಷ್ಟು ತನ್ನನ್ನು ತಾವು ದಂಡಿಸ್ಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಅಂತ ಒಂದು ಹೆಸರನ್ನು ಮಾಡಿರ್ಬೋದು ಅಂಥೇಳಿ. ಅದೇ ರೀತಿ ನಾನು ನಮ್ಮ 24 ಗಂಟೆ ಬಹುಶಃ 9 ದಿವಸಗಳ ಕಾಲ 217 ಗಂಟೆ ತಾನು ನೃತ್ಯವನ್ನು ಮಾಡಿದೆ ಅಂತ ಆ ಮಗು ಹೇಳ್ತಾ ಇದ್ಲು. ನಾನು ಅವ್ರ ಹತ್ರ ಕೇಳಿದೆ, ಅಮ್ಮ ನೀನು ಯಾವ ರೀತಿ ಮಾಡ್ತಾ ಇದ್ದೆ? 217 ಗಂಟೆ ಅಂತ ಹೇಳಿದ್ರೆ ಬಹುಶಃ 10 ದಿನಗಳ ಕಾಲ ನಿರಂತರವಾಗಿ. ನಮಗೆ 1 ದಿವಸ ನಿದ್ದೆ ಮಾಡಲಿಕ್ಕಾಗುತ್ತಾ? ನಮಗೆ 1 ದಿವಸ ಊಟ ಬಿಡಲಿಕ್ಕಾಗುತ್ತಾ? ಯೋಚನೆ ಮಾಡಿ ಅಂತೆ. ಇವತ್ತು ಆ ಮಗು ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಆ ದೀಕ್ಷಾ ಒಂದು ಸಾಧನೆಯನ್ನು ಮಾಡಿದ್ದಾಳೆ ಅಂತ ಹೇಳಿದ್ರೆ ನಾವು ಬರೀ 217 ಗಂಟೆಯ ಲೆಕ್ಕವನ್ನು ಹಾಕಬಹುದು. ಆದರೆ 217 ಗಂಟೆಯ ಹಿಂದೆ ಎಷ್ಟು ಗಂಟೆ ಆ ಮಗು ಕೆಲಸ ಮಾಡಿರ್ಬೋದು. ಅದೇ ರೀತಿ ಇನ್ನೊಂದು ಮಗು ಇವತ್ತು ಬಂದಿಲ್ಲ, ಇವತ್ತು ರೆಮನೋ ಇವೆಂಟೋ ಪಿರೇರಾ ಅಂಥೇಳಿ 100 ಗಂಟೆ ಎಷ್ಟೋ ಮಾಡಿದ್ದಾರೆ ಅಂಥೇಳಿದ್ರೆ ಆ ನೃತ್ಯವನ್ನು ಅಷ್ಟು ಹೊತ್ತು ಮಾಡಿದ್ದಾರೆ ಅನ್ನಬೇಕಾದ್ರೆ ಅವರ ನಾವು ಸಾಧನೆಗಳನ್ನು ಹೇಳ್ಬೋದು. ಅವರ ಸಾಧನೆ ಹಿಂದೆ ಇರುವಂಥ ಪರಿಶ್ರಮವನ್ನು ನೀವು ನೋಡಿ. ಇವತ್ತೊಬ್ಬ ಮಗು IITಗೆ ಸೇರಿದೆ ಅಥವಾ ಯಾವುದೋ ಒಂದು ಮೆಡಿಕಲಿಗೆ ಸೇರಿದೆ ಅಂತ ಹೇಳ್ಬೋದು. ಆದರೆ ಮಗುವಿನ ಹಿಂದಿನ ಪರಿಶ್ರಮವನ್ನು ನಾವು ಯೋಚನೆ ಮಾಡೋಣ. ಇವತ್ತು ನಾವು ಹೇಳ್ತಾ ಇದ್ವಿ, ರಾಜೇಂದ್ರ ಕುಮಾರ್ ಅವರು ಕಳೆದ 25 ವರ್ಷಗಳಿಂದ ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾರೆ, 45 ವರ್ಷಗಳಿಂದ ಅವರು ಹೇಳ್ಬೋದು. ಆದರೆ ಅವರ ಹಿಂದಿನ ಪರಿಶ್ರಮವನ್ನು ನಾವು ಯೋಚನೆ ಮಾಡಬೇಕಲ್ವ. ಇವತ್ತು ಇಡೀ ರಾಜ್ಯದಲ್ಲಿ ಇದೊಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪ್ರಥಮ ಸ್ಥಾನವನ್ನು ಗಳಿಸಿದೆ ಅಂತ ಹೇಳಿದ್ರೆ ಅವರ ಜೊತೆ ಹಿಂದಿರುವವರು ಮಾಡಿರುವಂಥ ಪರಿಶ್ರಮಕ್ಕೆ ನಾವು ಬೆಲೆಯನ್ನು ಕೊಡಬೇಕಲ್ಲ. ಹಾಗಾಗಿ ಮಕ್ಕಳೇ, ನಿಮಗೆ ಮುಂದಿನ ದೃಷ್ಟಿಯಲ್ಲಿ ಒಂದು ಗುರಿ ಇರಬೇಕು. ಆ ಗುರಿಯನ್ನು ತಾವುಗಳು ಮುಟ್ಟಬೇಕು ಅಂತ ಹೇಳಿದಾಗ
ಅದಕ್ಕೆ ಎಷ್ಟು ಪರಿಶ್ರಮವನ್ನು ತಾವು ಪಡಬೇಕು ಅಂತ ಹೇಳಿದ್ರೆ, ಈಗ 2 ಜನ, ಒಂದು ಆ ತನುಶ್ರೀ ಅವರು, ಇನ್ನೊಂದು ದೀಕ್ಷಾ ಅವರು ಮಾಡಿದ ಪರಿಶ್ರಮದಿಂದ ಅವರು ಈ ಸಾಧನೆಯನ್ನು ಗೈದಿದ್ದಾರೆ. ಇವತ್ತು ತಾವುಗಳು ಒಂದು ಅಂಕಗಳಲ್ಲಿ ಒಂದು ಸಾಧನೆಯನ್ನು ಗೆದ್ದಿದ್ದೀರಾ. ಆದರೆ ಮುಂದೆ ತಮ್ಮ ಜೀವನದಲ್ಲಿ ಅದನ್ನು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ, ಅದನ್ನು ತೀರಿಸಬೇಕು ಅಂತ ಹೇಳಿದ್ರೆ ತಾವು ಇನ್ನೂ ಪರಿಶ್ರಮವನ್ನು ಮಾಡಬೇಕು, ಎಷ್ಟೋ ತ್ಯಾಗಗಳನ್ನು ಮಾಡಬೇಕು. ಮತ್ತೊಮ್ಮೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ, ಕಾರಣ ನನಗೆ ದೇವಿ ಪ್ರಸಾದ್ ಶೆಟ್ಟರು, ನನ್ನ ಆತ್ಮೀಯರು, ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಸುಮಾರು ಒಂದು 15-20 ದಿವಸಗಳು, ಒಂದು ತಿಂಗಳಿಂದ ನನಗೆ ಹೇಳಿದರು. ನಾನು ಒಪ್ಕೊಂಡು ಬಿಟ್ಟಿದ್ದೆ. ಆದರೆ ಅನಾಚಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಒಂದು ತಂಡವನ್ನು ಲಂಡನ್ನಿಗೆ ಕಳಿಸ್ತಾ ಇದ್ದಾರೆ. 2 ಜನ ಮಂತ್ರಿಗಳು, 2 ಜನ ನಾವು ವೈಸ್ ಚಾನ್ಸಲರ್ಸ್ಗಳು, ಮತ್ತು ನಾವು 2-3 ಜನ MLAಗಳು. ನಾನು ಆ ತಂಡದಲ್ಲಿದ್ದೆ. ನಾನು ಇವತ್ತು ಬೆಳಗ್ಗೆ 4 ಗಂಟೆಗೆ ನಾನು ಲಂಡನ್ನಿಗೆ ಹೋಗಬೇಕಾಗಿತ್ತು. ನನಗೆ 2-3 ದಿವಸದ ಹಿಂದೆ ಇಲ್ಲಿನ ಬ್ಯಾಂಕಿನ ನಿಮ್ಮ ಗೋಪಾಲಕೃಷ್ಣ ಸರ್ ಬಂದು ನನಗೆ ಇನ್ವಿಟೇಷನ್ ಕೊಟ್ಟಿರೋದು, ಸರ್ ಬರಬೇಕಂತೆ, ನಿಮ್ಮ ಹೆಸರಿದೆ ಅಂತ ಹೇಳಿ. ನಾನು ಒಂದು ಸಲ ಯೋಚನೆ ಮಾಡಿ ನಾನು ಕೇಳಿದಾಗ ನನಗೆ ಹೇಳ್ತಾ ಇದ್ರು, ಸರ್ ನಿಮ್ಮನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ನೀವೇ ನಿಮ್ಮ ಸ್ವಂತ ಟಿಕೆಟಲ್ಲಿ ದುಡ್ಡು ಹಾಕ್ಕೊಂಡು ಬರಬೇಕೇ ಹೊರತು ನಾವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ನಾವು 15 ಜನ ಹೋಗ್ತಾ ಇದ್ದೀವಿ, ಟಿಕೆಟ್ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ. ಆದರೆ ಒಂದು ಮಾತು ನನಗೆ ಅನಿಸ್ತಾ ಇತ್ತು, ಇವತ್ತು ನನ್ನ ಹಿತೈಷಿಗಳು, ನನ್ನ ಮಾರ್ಗದರ್ಶಕರು ರಾಜೇಂದ್ರ ಕುಮಾರ್ ಅವರು ಈ ರಾಜ್ಯದ ಈ ಜಿಲ್ಲೆಗೆ, ರಾಜ್ಯಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅತ್ಯಂತ ಮುಖ್ಯವಾಗಿ ಈ ಜಿಲ್ಲೆಯ, ರಾಜ್ಯದ ಪ್ರತಿಭಾವಂತ ಮಕ್ಕಳುಗಳನ್ನು ಇವತ್ತು ಪುರಸ್ಕಾರ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇವತ್ತು ಎಷ್ಟೋ ಪುಣ್ಯ ಮಾಡಿದ್ದೀವಿ, ಧನ್ಯರಾಗಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕೆಂದರೆ ಇಷ್ಟೊಂದು ಅಂಕಗಳನ್ನು, ಇಷ್ಟೊಂದು ಸಾಧನೆಗಳನ್ನು ಮಾಡಿದಂಥ ಒಂದು ಮಕ್ಕಳುಗಳನ್ನು, ಮತ್ತೊಂದು ಅವರನ್ನು ಪಡೆದಂಥ ಹೆತ್ತವರನ್ನು ಈ ಒಂದು 4 ಗೋಡೆ ಮಧ್ಯದಲ್ಲಿ ನೋಡಿಕ್ಕೆ ನಮಗೆ ಸಿಕ್ಕಿದೆಯಲ್ಲ, ಅದು ನಮ್ಮ ಅದೃಷ್ಟ ಅಂತೇಳಿ ನಾನು ತಿಳ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಮತ್ತೆ ದೇವಿ ಪ್ರಸಾದಿಗೆ ಹೇಳಿದೆ, ಇಲ್ಲ ದೇವಿ ಹೀಗೆ ಹೋಗ್ಲಿಕ್ಕಿದೆ, ಅವು ಆಪುಜಣ್ಣ ಅಧ್ಯಕ್ಷರು ಪಂಡದಾತ ನೀರು ಬರೋಡೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಎಲ್ಲ ಕಾರ್ಯಕ್ರಮವನ್ನು ರದ್ದು ಮಾಡಿ ಇವತ್ತು ಬೆಳಗ್ಗೆ 3 ಗಂಟೆಗೆ ಬಂದು ಈಗ ಇಲ್ಲಿಂದ ನೇರವಾಗಿ ನಾನು ವಿಮಾನ ನಿಲ್ದಾಣಕ್ಕೆ ಹೋಗಿ ನಾನು ಇವತ್ತು ಲಂಡನ್ನಿಗೆ ಹೋಗ್ತಾ ಇರುವಂಥದ್ದು. ಅಂಥೇಳಿದ್ರೆ ನಾವು ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ, ನೀವು ಏನು ಸಾಧನೆಯನ್ನು ಮಾಡಿ ನಿಮ್ಮ ಪರಿಶ್ರಮದಿಂದ ತಮ್ಮ ಸಾಧನೆಯನ್ನು ಮಾಡಿದಿರಲ್ಲ, ನಿಮ್ಮನ್ನು ನೋಡುವಂತಹ ಅಥವಾ ನಿಮ್ಮನ್ನು ಪುರಸ್ಕಾರ ಮಾಡುವಂಥ ಒಂದು ಭಾಗ್ಯವೂ ನನಗೆ ಸಿಕ್ಕಿದೆ ಅಲ್ಲ, ನಾನೂ ಒಬ್ಬ ಭಾಗ್ಯವಂತನೆಂದು ನಾನು ತಿಳ್ಕೊಂಡು ಈ ಅವಕಾಶ ಮಾಡಿಕೊಟ್ಟೆ ಎಲ್ರಿಗೂ ಅನಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮನ ಮುಟ್ಟುವ ಹಾಗೆ ಮಾತಾಡಿದ ನಮ್ಮ ಶಾಸಕರಿಗೆ ಧನ್ಯವಾದಗಳು. ಹಾಗೆಯೇ ಈಗ ಮಾಹಿತಿ ಪಿ ರಾವ್ ಅಂತ ಒಬ್ಬರು ತಡವಾಗಿ ಬಂದಿದ್ದಾರೆ, ಕೆನರಾ ಹೈಸ್ಕೂಲು, ಮಹತಿ ಪಿ ರಾವ್. ದಯವಿಟ್ಟು ವೇದಿಕೆಗೆ ಬರಬೇಕು. ಮಹತಿ ಪಿ ರಾವ್ I would express my heartfelt gratitude to the President of SCDCC Bank, Shri M.N. Rajendra Kumar sir, for recognizing us and honoring with a meaningful honor. I would specially thank the Director of SCDCC Bank, Shri Shashikumar Ray Balyot sir and Jairam Rai sir for recognizing us and recognizing me and the achievers like me here, young achievers like me present over here. It truly actually motivates us to aim higher and greater so that we can succeed in this sport or any other fields, which actually it actually like motivates us for achieving more and more. It's a proud moment for me that both of my parents work in this bank for past many years. It's not possible because of their constant efforts throughout my journey of the sports. Finally, I would congratulate also my fellow achievers who are present here. Finally, I thank everyone, the directors, the staff managers, and all of the people present over here for your presence. Thank you. Thank you for giving me this opportunity, and thank you one and all. Jai Hind. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿಂದು ನವಲೆ. ಇಂದು ನೀವು ನನ್ನ ಸಾಧನೆಯನ್ನು ಗುರುತಿಸಿ ಈ ಬ್ಯಾಂಕ್ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ನನಗೆ ಪುರಸ್ಕಾರ ಮಾಡಿದ್ದು ತುಂಬ ಹೆಮ್ಮೆ ವಿಷಯ. ಯಾಕಂದರೆ ನಾವು ಚಿಕ್ಕಮಗಳೂರು ಜಿಲ್ಲೆಯವರು. ನೀವು ಇದನ್ನ ತಿಳಿಸಿದಾಗಲೇ ನಾವು ಖಂಡಿತವಾಗ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಿಳಿಸಿ ನಮಗೆ ಕರೆದು ಸನ್ಮಾನ ಮಾಡ್ತಿದ್ದಾರೆ ಅಂದರೆ ಅದು ಖಂಡಿತ ದೊಡ್ಡ ವಿಷಯ.
ಅದಕ್ಕಾಗಿ ನಾವು ಬಂದಿದ್ದು ಮತ್ತು ನಿನ್ನೆ ರಾತ್ರಿ 11 ಗಂಟೆಯಿಂದ ಕೂತಿದ್ದೆ, ಇಂದು ಬೆಳಿಗ್ಗೆ 11 ಗಂಟೆ ತನಕ ಬಂದು ಇಂದು ನೀವು ನಿಮ್ಮ ಎಲ್ಲ ಗಣ್ಯರ ಮುಂದೆ, ಅದು ಇಷ್ಟೊಂದು ದೊಡ್ಡ ಸಾಧಕರ ಮುಂದೆ ಮತ್ತು ನಮಗೆ ಸನ್ಮಾನ ಮಾಡಿದ್ದು ಖಂಡಿತ ತುಂಬ ಖುಷಿಯ ವಿಷಯ. ಹಾಗೆ ನನ್ನ ತಂದೆ ಬಂದುಬಿಟ್ಟು ಒಂದು ಸಣ್ಣ ಅಂಗಡಿ ಮತ್ತು ಕುಷನ್ ವರ್ಕ್ಸ್ ಮಾಡುವವರು ಅಷ್ಟೇ. ಅವರು ಮೊದಲನೇದಾಗಿ ಆಳ್ವಾಸ್ ಕಾಲೇಜಿಗೆ ಸೇರಿಸೇ ದೊಡ್ಡ ವಿಷಯ. ನಾನು ಅಲ್ಲಿಗೆ ಹೋಗಿ ನನಗೆ ಏನು ಒಂದು ಅಂಕ ತೆಗಿಯೋಕ್ಕೆ ಒಂದು ದೊಡ್ಡ ಪ್ರೇರಣೆ ಅಂತ ಹೇಳೋದಾದರೆ ನನ್ನ ತಂದೆ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ಅವರು ಒಂದು 10ನೇ ಕ್ಲಾಸಲ್ಲಿ ಇರುವಾಗ ಅವರಿಗೆ ಓದಲಿಕ್ಕೆ ಎಂಥ ಸಹ ಟೈಮ್ ಇರಲಿಲ್ಲ ಮತ್ತು ಅವರು ಆಗ್ಲಿಂದನೇ ದುಡಿತಿದ್ರು. ಯಾಕೆಂದರೆ ತುಂಬ ಬಡ ಕುಟುಂಬದ ಹಾಗೆ ಹಿಂದೆ ನಮ್ಮದು. ಅಂದರೂ ಅವರು ಅವಾಗ ಇನ್ನು ಓದಲಿಕ್ಕೆ ಟೈಮ್ ಇಲ್ಲದೆ 7 ಸಲ 10ನೇ ಕ್ಲಾಸ್ನ ಫೇಲ್ ಆಗಿದ್ದರು. ಆ್ಯಂಡ್ ಅವಾಗ ತುಂಬ ಚೆನ್ನಾಗಿ ಆಡ್ಕೋತಿದ್ರು, ನೀನೇ ಹಿಂಗಿದ್ಯಾ ಮತ್ತು ನಿನ್ನ ಮಗಳನ್ನ ಅಂತ ಎಲ್ಲ ಓದಿಸ್ತೀಯ ನೀನು, ಹಾಗೆ ನಮ್ಮ ಕೆಲವೊಬ್ಬರು ನಮ್ಮ ಊರಿನವರು ಮತ್ತು ಹಾಗೆ ಹೀಗೆಲ್ಲ. ಸೊ ಹಾಗಾಗಿ ನಾನು ಸಣ್ಣ ವಯಸ್ಸಿಂದನೂ ಕೂಡ ಅಪ್ಪ ನಂಗೆ ಇದನ್ನೆಲ್ಲ ಹೇಳ್ತಾ ಇದ್ದರು, ನೀನು ನೋಡು ನನಗೆಲ್ಲ ಹಿಂಗೆ ಹೇಳ್ತಾರೆ. ಮತ್ತು PUC ಯಲ್ಲೂ ಕೂಡ ಒಮ್ಮೆ ಫೇಲ್ ಆಗಿದ್ರು ಅನಿಸುತ್ತೆ, ಮತ್ತು ಡಿಗ್ರಿ ಮಾಡಿದ್ದು. ಆಮೇಲೆ ಹೀಗೆಲ್ಲ ಹೇಳ್ತಾರೆ, ನೋಡಿ ನೀ ಅಂತ ಮಾಡ್ತೀಯ ಅಂತ. ಮತ್ತು ನಾನು ಆಳ್ವಾಸ್ ಕಾಲೇಜಿಗೆ ಸೇರ್ಬೇಕನ್ನೋದು ನನ್ನ ಸಣ್ಣ ವಯಸ್ಸಿನ ಕನಸಾಗಿತ್ತು. ಹಾಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ಸೇರಿಸಿ, ಹಾಗೆ ನಾನು ಇಂದು ಏನೋ ನಮ್ಮ ಅಪ್ಪ ಅವರು ಏನು ಆಗಿಲ್ವೋ ಅದನ್ನು ನಾನು ಮಾಡಬೇಕು ಅಂತ ಈ ಮಾರ್ಕ್ಸ್ನ ತೆಗೆದಿದ್ದು. ಆ್ಯಂಡ್ ಅದನ್ನು ನೀವೆಲ್ಲ ಗುರುತಿಸಿ ಇಲ್ಲಿಗೆ ಕರೆದು ಸನ್ಮಾನ ಮಾಡಿದ್ದು ತುಂಬ ಖುಷಿ. ಅಪ್ಪಂದು ನಮ್ಮದು ಊರಲ್ಲಿ ಒಂದು ಅಂಗಡಿ ಕುಷನ್ ವರ್ಕ್ಸ್ ನವಲೆ ಬ್ರದರ್ಸ್ ಅಂತ, ಇವತ್ತಿಗೂ ತುಂಬ ಊರಿನ ಸುತ್ತಮುತ್ತ ಎಲ್ಲ ಒಳ್ಳೆ ಹೆಸರು ಮಾಡಿರೋ ಅಂಗಡಿ, ಎಲ್ಲ ಜನನೂ ಅಲ್ಲಿಗೆ ಬರ್ತಾರೆ. ಇವತ್ತು ಅದೊಂದು ಅಪ್ಪಂಗೆ ಖುಷಿ. ಸೊ ಫ್ಯಾಮಿಲಿಗೆಲ್ಲ ಒಂದು ಪ್ರೌಡ್ ಫೀಲ್. ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ನಾನು ಕಲಿತದ್ದು LCR ಇಂಡಿಯನ್ ಸ್ಕೂಲ್ ಕಕ್ಕೆಪದವಲ್ಲಿ. ನನಗೆ ನನ್ನ ಶಾಲೆ ಹೆಸರನ್ನು ಇಲ್ಲಿ ಹೇಳಬೇಕಂತ ತುಂಬ ಆಸೆ. ಬಿಕಾಸ್ ನಮ್ಮ ಸ್ಕೂಲ್ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಶಾಲೆ. ರೋಹಿನಾಥ್ ಸರ್ ಬಿಲ್ಡ್ ಮಾಡಿದಂತಹ ಶಾಲೆಯಲ್ಲಿ ನಾನು ರ್ಯಾಂಕ್ ತೆಗೆದದ್ದು ನನಗೆ ಅದೊಂದು ನನ್ನ ಹೆಮ್ಮೆ ನನಗೆ. ಮತ್ತು ಆ ಶಾಲೆಯ ಹೆಸರನ್ನು ನನಗೆ ಇಲ್ಲಿ ಹೇಳಬೇಕಂತ ತುಂಬಾ ಆಸೆ ಇತ್ತು. ಸೊ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸ್ಕೂಲ್. ಮತ್ತು ದೇವಿ ಸರ್, ನಾನು ಅವರನ್ನು ಕಂಬಳದಲ್ಲಿ ನೋಡ್ತಿದ್ದದ್ದು. ಆ್ಯಕ್ಚುಲಿ ನಾನು ಮತ್ತು ನನ್ನ ಅಜ್ಜ, ನಮಗೆ ಅಂದರೆ ತುಂಬ ಇಷ್ಟ ಕಂಬಳ ಅಂದರೆ. ಸೊ ಅವರನ್ನು ನಾನು ಕಂಬಳದಲ್ಲಿ ನೋಡಿದ್ದು. ಬಟ್ ಅವರು ಇಲ್ಲಿ ಇವತ್ತು ಪ್ರೆಸೆಂಟ್ ಇದ್ರು, ಅವರ ಪ್ರೆಸೆನ್ಸಲ್ಲಿ ನಾನು ಇವತ್ತು ಒಂದು ಸನ್ಮಾನ ಮಾಡಿದ್ದು ನನಗೆ ತುಂಬ ಖುಷಿಯಾಯಿತು. ಮತ್ತು ಎಲ್ಲ ಅಚೀವರ್ಸನ್ನು ಇಲ್ಲಿ ಗುರುತಿಸಿದ್ದು ಖುಷಿಯಾಯಿತು. ಹಾಗೆ ಇದು ನಮಗೆ ಇನ್ನಷ್ಟು ಮೋಟಿವೇಟ್ ಮಾಡುತ್ತೆ, ಮತ್ತೆ ಕೂಡ ಸಾಧನೆ ಮಾಡಬೇಕು, ಹೀಗೆ ಇಲ್ಲಿ ಬಂದು ನಾವು ಹಾನರಿಂಗ್ ಸೆರೆಮನಿಯಲ್ಲಿ ಇರಬೇಕು ಅಂತ ಮೋಟಿವೇಟ್ ಮಾಡುತ್ತೆ. ಸೊ ಥ್ಯಾಂಕ್ ಯು ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ಥ್ಯಾಂಕ್ ಯು ನನ್ನನ್ನು ಗುರುತಿಸಿ ಫೆಲಿಸಿಟೇಟ್ ಮಾಡಿದ್ದಕ್ಕೆ. ಅವ್ರು ಹೇಳ್ತಾ ಇದ್ದರು ಅವರದ್ದು ಕಷ್ಟಪಟ್ಟು ಬಂದಿದ್ದಾರೆ ಅವ್ರ ಪೇರೆಂಟ್ಸ್ ಅಂತ. ಇಟ್ ರಿಲೇಟ್ಸ್ ಟು ಮೀ ಆಲ್ಸೋ. ಬಿಕಾಸ್ ನನ್ನ ಪೇರೆಂಟ್ಸು ಕೂಡ ಅದೇ ಥರ ತುಂಬ ಕಷ್ಟಪಟ್ಟು 100 ರೂಪೀಸ್ 25 ರೂಪೀಸಿಗೂ ತುಂಬ ಕಷ್ಟಪಟ್ಟು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿ ಒಂದು ಡ್ಯಾನ್ಸ್ ಭರತನಾಟ್ಯಮಲ್ಲಿ ನನ್ನ ಮಗಳು ಏನಾದರೂ ಒಂದು ಮಾಡಬೇಕು ಅಂತ, ಆ್ಯಂಡ್ ಇವನ್ ಲಿಟಲ್ ರಾಕ್ ಅಂತಹ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಷನಿಗೆ ಸೇರಿಸಿ ಅಲ್ಲಿ ನನ್ನ ಪೇರೆಂಟ್ಸ್ ಅಲ್ಲೇ ವರ್ಕ್ ಮಾಡೋದು. ಅಪ್ಪ ಡ್ರೈವರ್ ಆ್ಯಂಡ್ ಅಮ್ಮ ಅಲ್ಲೇ ಹಾಸ್ಟೆಲಲ್ಲಿ ವರ್ಕ್ ಮಾಡೋದು. ಇಷ್ಟೆಲ್ಲ ಇದ್ದು ಕೂಡ ಒಂದು ಸಾಧನೆ ಮಾಡಿದ್ದೇನೆ ಅಂದರೆ ಅದೆಲ್ಲ ಕ್ರೆಡಿಟ್ಸ್ ನನ್ನ ಪೇರೆಂಟ್ಸಿಗೆ ಆ್ಯಂಡ್ ಆಫ್ಟರ್ ಮ್ಯಾರೇಜ್ ನನ್ನ ಹಸ್ಬೆಂಡಿಗೆ ಹೋಗ್ತದೆ. ಇಷ್ಟು ಸಪೋರ್ಟ್ ಇಲ್ಲದೆ, ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ಏನೂ ಆಗೋದಿಲ್ಲ. ಇಲ್ಲೆಲ್ಲ ಕೂತಿದ್ದೀರಿ ಪೇರೆಂಟ್ಸ್, ಖಂಡಿತ ಗೊತ್ತಿದೆ ಎಲ್ಲರೂ ತುಂಬ ಕಷ್ಟಪಡ್ತಾ ಇರ್ತೀರಿ ಮಕ್ಕಳಿಗೋಸ್ಕರನೇ. ನನಗೆ ಸ್ಟಾರ್ಟಿಂಗ್ ಗೊತ್ತಾಗ್ತಾ ಇರಲಿಲ್ಲ, ಯಾಕೆ ನನ್ನ ಅಮ್ಮ ನಂಗೆ ಅಷ್ಟು ಫೋರ್ಸ್ ಮಾಡ್ತಾರೆ, ಡ್ಯಾನ್ಸ್ ಕ್ಲಾಸಿಗೆ ಹೋಗು, ದುಡ್ಡು ಕೊಟ್ಟಿದೆ, ಹೋಗು 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 ಅಂತ. ಬಟ್ ಆ 1 ರೂಪೀಸಿಗೂ ಅವ್ರು ಪಟ್ಟ ಕಷ್ಟ ನನಗೆ ಅರ್ಥ ಆಗ್ತಾ ಇರಲಿಲ್ಲ ಚಿಕ್ಕವಳಿರುವಾಗ. ಯಾವಾಗ ಅರ್ಥ ಆಯಿತು, ನಾನು ಆವಾಗ ಡಿಸೈಡ್ ಮಾಡಿದೆ, ಇದರಿಂದನೇ ನಾನು ಏನಾದರೂ ಒಂದು ಸಾಧನೆ ಮಾಡಿ ನನ್ನ ಪೇರೆಂಟ್ಸನ್ನು ಪ್ರೌಡ್ ಫೀಲ್ ಮಾಡಿಸ್ಬೇಕು ಅಂತ. ಮಾಡಿದ್ದೇನೆ 216 ಅವರ್ಸ್. ಬ್ಲೆಸ್ಸಿಂಗ್ಸ್, ನಮ್ಮ ದೇವರದ್ದು ಬ್ಲೆಸ್ಸಿಂಗ್ಸ್, ನನ್ನ ಪೇರೆಂಟ್ಸಿದ್ದು ಬ್ಲೆಸ್ಸಿಂಗ್ಸ್, ಅವರದ್ದು ಹಾರ್ಡ್ ವರ್ಕ್, ನನ್ನ ಹಾರ್ಡ್ ವರ್ಕ್, ಅವ್ರ ಹಾರ್ಡ್ ವರ್ಕ್ ಮುಂದೆ ಏನೂ ಇಲ್ಲ ಆ್ಯಕ್ಚುಲಿ. ಅವರು ನಾನು ಹುಟ್ಟಿದಾಗಿನಿಂದ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಟೈಮ್ ಇದ್ದಾಗ ಸ್ಯಾಟರ್ಡೇ ಸಂಡೇ ಡ್ಯಾನ್ಸ್ ಕ್ಲಾಸಸ್ಸಿಗೆ ಹೋಗ್ತಿದ್ದೆ, ಎಲ್ಲಿಯೂ ತಿರ್ಗ್ಲಿಕ್ಕೆ ಹೋಗೋದಿಲ್ಲ. ಈಗ ಇವರೆಲ್ಲ ಮಾರ್ಕ್ಸ್ ತೆಗೆದಿದ್ದಾರೆ, ಅದೇ ರೀತಿ
ಅವರು ಎಷ್ಟೋ ಸತಿ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಫ್ರೆಂಡ್ಸ್ ಹೊರಗಡೆ ಕರೀತಾರೆ, ಇಲ್ಲ ನಂಗೆ ಓದ್ಲಿಕ್ಕೆ ಉಂಟು ಅಂತ ಓದಿರ್ತಾರೆ ಖಂಡಿತ. ಅದೇ ರೀತಿ ನಾನು ಕೂಡ ಎಲ್ಲಾದರೂ ಫ್ರೆಂಡ್ಸ್ ಕರೆದ್ರೆ, ಇಲ್ಲ ನಂಗೆ ಡ್ಯಾನ್ಸ್ ಕ್ಲಾಸ್ ಉಂಟು, ಸಂಗೀತ ಕ್ಲಾಸ್ ಉಂಟು, ವೀಣೆ ಕ್ಲಾಸ್ ಉಂಟು, ಯಕ್ಷಗಾನ ಕ್ಲಾಸ್ ಉಂಟು ಅಂತ ಅದಕ್ಕೆ ಟೈಮ್ ಕೊಟ್ಟಿದ್ದೇನೆ. ಸೊ ಅದರಿಂದ ನಾನಿಲ್ಲಿ ನಿಂತಿದ್ದೇನೆ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿ ಇಲ್ಲಿ ಮಾರ್ಕ್ಸ್ ತೆಗೆದವರು ಎಲ್ಲರಿಗೂ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೇನೆ. ಆ್ಯಂಡ್ ನನ್ನ ಸಾಧನೆಯಿಂದ ಗುರುತಿಸಿದ್ದಕ್ಕೆ ನಾನು ತುಂಬ ಥ್ಯಾಂಕ್ ಯು ಸೋ ಮಚ್. ಇದು ಮೀನ್ಸ್ ಅ ಲಾಟ್ ನನಗೆ. ತುಂಬ ಖುಷಿ ಆಗ್ತದೆ. ಆ್ಯಂಡ್ ಥ್ಯಾಂಕ್ ಯು. ಈ ಶಿಕ್ಷಣ ಕ್ಷೇತ್ರದ ದಿಗ್ಗಜ, ನನ್ನ ಆತ್ಮೀಯ ಹಾಗೂ ಮಾನ್ಯ ಶಾಸಕರಾದ ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿಯವರೇ, ಇವತ್ತು ನಮ್ಮಿಂದ ಪುರಸ್ಕಾರಗೊಂಡಂಥ ನೃತ್ಯದರ್ಶಿ ದೀಕ್ಷರವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರೇ, ನಿರ್ದೇಶಕರೇ ಹಾಗೂ ಎಲ್ಲ ಇಲ್ಲಿ ಬಂದಿರುವಂಥ ವಿದ್ಯಾರ್ಥಿ ವೇತನವನ್ನು ಪಡೀಲಿಕ್ಕೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳೇ, ಪುರಸ್ಕಾರವನ್ನು ಪಡೆದಂಥ ವಿದ್ಯಾರ್ಥಿಗಳೇ, ಅವರ ಪೋಷಕರೇ, ನಾವು 17 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ 7 ವರ್ಷದಿಂದ ನಮ್ಮ ಪಿತ್ರೋಡಿಯವರು ನಮ್ಮ ಕಾರ್ಯಕ್ರಮಕ್ಕೆ ಕಾಯಮಾಗಿ ಬರ್ತಾಯಿದ್ದಾರೆ. ಅಂದರೆ ಇವರು ಪಡುವ ಕಷ್ಟ ಪರಿಶ್ರಮವನ್ನು ಎಲ್ರಿಗೂ ತಿಳಿಸಬೇಕು, ಎಲ್ಲರೂ ಇದೇ ರೀತಿಯಾಗಿ ಬೆಳಿಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಇದನ್ನು ಅವರನ್ನು ಕರೆಸ್ತಾ ಇದ್ದೇವೆ. ನಮ್ಮಲ್ಲಿ ಇವತ್ತು ಪುರಸ್ಕಾರಗೊಂಡಂಥವರು ಇನ್ನೂ ಉನ್ನತ ಹುದ್ದೆಗೆ ಹೋಗುವಂಥ ವ್ಯವಸ್ಥೆ ಅವರಲ್ಲಿ ಆ ಭಗವಂತನು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ನೀವು ನಮಗೇನು ಇಷ್ಟು ವರ್ಷದಿಂದ ಮಾಡಿದರೆ ನನಗೇನು ನೀವು ಮಾಡಬೇಕಾಗಿಲ್ಲ. ಆದರೆ ನೀವು ವಿದ್ಯಾವಂತರಾಗಿ ಕೆಲಸಕ್ಕೆ ಸೇರಿದ ನಂತರ ಇನ್ನು ಇಬ್ಬರಿಗೆ ನೀವು ಇದೇ ರೀತಿ ವಿದ್ಯೆ ಕಲಿಯುವವರಿಗೆ ಸಹಾಯ ಮಾಡಿದರೆ ಅದು ದೊಡ್ಡ ಸಹಾಯ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ನಮ್ಮ ನವೋದಯದಲ್ಲಿ ಇವತ್ತು ಕೆಲವರಿಗೆ ಮಕ್ಕಳಿಗೆ ಪುರಸ್ಕಾರ ಬಂತು. ನಾನು ನಮ್ಮ ಮಿತ್ರರಲ್ಲಿ ಹೇಳಿದೆ, ಭಾಳ ಕಷ್ಟದಲ್ಲಿ ಈ ಸ್ವಸಹಾಯ ಗುಂಪಿನಲ್ಲಿ ಇರುವವರು ಅವರಿಗೆ ಯಾರೂ ಸಾಲ ಕೊಡ್ತಿರಲಿಲ್ಲ. ಅಂಥದ್ರಲ್ಲಿ ಅವರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಲಾಢ್ಯರಾಗಿ ಅವರ ಮಕ್ಕಳು ಕೂಡ ಒಂದು ಡಿಗ್ರಿ ಆದರೂ ಕನಿಷ್ಠ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ನಾನೇನು ಹೆಚ್ಚು ಮಾತಾಡಲಿಲ್ಲ, ಸ್ವಲ್ಪ ಮಾತಾಡುವ ಮೆಡಿಸಿನ್ ಪ್ರಾಬ್ಲಮ್ ಆಗಿದ್ದೀನಿ, ಮಾತಾಡಲಿಕ್ಕೆ ಆಗೋದಿಲ್ಲ. ತಮಗೆಲ್ರಿಗೂ ಶುಭ ಕೊಡ್ತೀನಿ. ಇಷ್ಟೇ ನಾನು ಮಾತು. ಕಾರ್ಯಕ್ರಮದ ಕೊನೆ ಭಾಗ ವಂದನಾರ್ಪಣೆ ನಮ್ಮ DGM ಅವರಿಂದ. ಮತ್ತೆ ಗ್ರೂಪ್ ಫೋಟೋ ಸೆಷನ್ ಇದೆ. ಇದಾದ ತಕ್ಷಣ ಪುರಸ್ಕೃತರು ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ಸೆಷನ್ ಇದೆ. ಇಂದಿನ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಬ್ಯಾಂಕಿನ ಗೌರವಾನ್ವಿತ ಅಧ್ಯಕ್ಷರಾದ ಡಾಕ್ಟರ್ MN ರಾಜೇಂದ್ರ ಕುಮಾರಿಗೆ ಬ್ಯಾಂಕಿನ ಪರವಾಗಿ ಅನಂತ ಕೃತಜ್ಞತೆಯನ್ನು.